ಭಾರತ್ ಬ್ರಿಗೇಡ್ ಸುರತ್ಕಲ್ ವತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿವಿಧ ಯೋಜನೆಗಳ ಸಂಕ್ಷಿಪ್ತ ವಿವರದ ಕೈಪಿಡಿಯನ್ನು ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಾಗರಾಜ್ ಭಾರದ್ವಾಜ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಕೈಪಿಡಿಯನ್ನು ಬಿಡುಗಡೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕರು ಪ್ರಧಾನಿ ನರೇಂದ್ರ ಮೋದಿಯವರ ವಿವಿಧ ಯೋಜನೆಗಳನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಕೆಲಸಗಳ ಯೋಜನೆಯನ್ನ ಪ್ರಧಾನಿ ಮೋದಿಯವರು ರೂಪಿಸಲಿದ್ದಾರೆ ಎಂದು ಹೇಳಿದರು. ದೇಶವನ್ನ ಉನ್ನತಿಗೆ ತೆಗೆದುಕೊಂಡು ಹೋಗಬಲ್ಲಂತ ಒಬ್ಬ ವ್ಯಕ್ತಿಯಾಗಿದ್ದಂಥ ವಾಜಪೇಯಿ ಅವರಿಗೆ ಸೆಕೆಂಡ್ ಟರ್ಮನ್ನ ಈ ದೇಶ ಕೊಡಲಿಲ್ಲ. ಹಾಗಾಗಿ 10 ವರ್ಷದ ನಂತರ UPS ಸರ್ಕಾರ ಬಂದು ಭ್ರಷ್ಟಾಚಾರ ಮಿತಿಮೀರಿ ದೇಶಭಕ್ತಿಯನ್ನು ಏನು ಅನ್ನೋ ಪದದ ಅರ್ಥವೇ ಬದಲಾಗಿಸುವಂಥ ವಾತಾವರಣ ನಮ್ಮ ದೇಶದಲ್ಲಿ ಬಂದಂಥದ್ದು ನಾವು ಕಂಡಿದ್ದೇವೆ. ಈಗ ಜಯಪ್ರಕಾಶ್ ಅವರು ಹೇಳಿದ ಹಾಗೆ ರಾಜಕೀಯವಾಗಿ ತೋರಿಸಿಕೊಂಡವರಿಗೆ ರಾಜಕೀಯದ ಮೂಲಕ, ಪಕ್ಷದ ಮೂಲಕ, ಜವಾಬ್ದಾರಿಗಳ ಮೂಲಕ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ. ಅಂಥವರೆಲ್ಲ ಒಟ್ಟಾಗಿ ಒಂದು ಯುವಕರ ಪಡೆ ಎಲ್ಲರೂ ಕುಳಿತು ಯೋಚನೆ ಮಾಡಿ ನರೇಂದ್ರ ಮೋದಿಯವರು ಮಾಡುತ್ತಿರುವಂಥ ಕೆಲಸವನ್ನು ನಾವು ಜನರಿಗೆ ತಿಳಿಸಬೇಕು. ಕಾರ್ಯಕ್ರಮದಲ್ಲಿ ಯಜ್ಞೇಶ್ ಅವರು ಅತಿಥಿಗಳನ್ನು ಸ್ವಾಗತಿಸಿದ್ರು. ಈ ಸಂದರ್ಭ ಕಾರ್ತಿಕ್ ಪೈ ಮತ್ತು ಸಂಘಟಕರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, V4 News 24/7 ಮಂಗಳೂರು.